श्री दयानंद दयानंद श्री कत्तल सन्मान बोले पुण्यभूमि तुलुनाड़ पवित्र दिवंगत गुरुप्प बलगेर श्रीमती भवानी ದಂಪತಿಗಳ ಸುಪುತ್ರೆ ತುಳುನಾಡ ಸಾಂಸ್ಕೃತಿಕ ರಾಯಭಾರಿ ಕಲಾ ಸಂಘಟಕ್ಕೆ ದೈವ ಆರಾಧನೆ ಅರ್ಧ ಭಾಷೆಯ ಹಿರಿತುಂಬೆ ಪೆರ್ಗದ ತುಳುವ ಹುಲ್ಲಿ ಶ್ರೀ ದಯಾನಂದ ಕತ್ತಲ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಗುರುಕಾರಾದ ಕರೆನ 3 ವರ್ಷಗಳು ತುಳು ಅಕಾಡೆಮಿಯ ಬುಲೆಟಿನಲ್ಲಿ ಮಲ್ಲಮಟ್ಟದ ಜಲ್ಸನ್ ನಿಂಜಾರ ತುಳು ಅಕಾಡೆಮಿ ತುಳು ಲಿಪಿ ತುಳು ಭಾಷೆ ಸಾಹಿತ್ಯ ಯಕ್ಷಗಾನ ರಂಗಭೂಮಿ ಸಂಸ್ಕೃತಿ ಸಂಸ್ಕಾರ ಸಾಮಾಜಿಕ ಪರಂಪರೆ ಒರಿಪಾದ ತನ್ನ ಕಸುಬನ್ನು ಮದೆ ಮತ್ತು ತುಳು ಅಕ್ಕನ ಸೇವೆ ಪಂದ್ಯವನ್ನು ದುರ್ಕಾರ್ಯ ಪಟ್ಟನು ತುಳುತ್ತ ಚಾಕರಿ ಪಡೆದು ತುಳು ಅಕಾಡೆಮಿ ವಿಶ್ವ ಮಟ್ಟವು ಕೊಂಡಾಟ ಬಂದರೆ ಮಲ್ತಿನ ಚಾತುರ್ಕು ಏಕೋಲ ಬೆಂಕು ತಿಂಪಿನಕ ಆತನು ಕೇಂದ್ರ ಸರ್ಕಾರ ಅಂಚೆ ಇಲಾಖೆಯ ಉದ್ಯೋಗಿಯಾದ ವಿವಿಧ ರಂಗ ಸಂಸ್ಥೆಗಳ ಸಕ್ರಿಯರಾದ ಸಾಂಸ್ಕೃತಿಕ ಭಾರತೀಯ ಲೋಕಕಲಾ ವಿಭಾಗದ ಪ್ರಮುಖರು ಆದುಲ್ಲ ಪಂಬದ ಅಭ್ಯುದಯ ಯೋಜನಾ ಸೇವಾ ರಿಜಿಸ್ಟರ್ಡ್ ಸಂಸ್ಥೆಯ ಗುರುತಾರು ಪಂಬದ ಸಮುದಾಯ ನಿಕಟಪೂರ್ವ ಗುರುತಾರು ಕುಲಜನ್ಮದ ಕಸುಬುಗಳು ರಾಜನ ದೈವಗಳಿಗೆ ಮುದ್ರಾಂಕಿತರಾದ ನೇಮಕಟ್ಟವನ್ನು ಕಟ್ಟುನಾರು ನಮ್ಮ ಟಿವಿ ಚಾನೆಲ್ ದೈವದ ನಡೆ ದೈವದ ನೆಲೆ ದೈವದ ಕಲೆ ಚಾವಡಿ ಈ ಮಾತಾ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದ ಡೈಲಿ ವರ್ಲ್ಡ್ ಟಿವಿ ತುಳುನಾಡ ಪಾಠದ ಬಿಟ್ಟರೆ TV4 ಟಿವಿ ತುಳುನಾಡ ಯಕ್ಷರಂಗ ಕಲಾವಿದರು ಚಾನೆಲ್ 9 ಟಿವಿ ತುಳುನಾಡ ದೈವಲ್ಯ ದಾಖಲೀಕರಣ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದ್ದಾರೆ 92.7 MD 5 ವರ್ಷ ಅತಿಥಿ FM ಆದ್ಯಾದ ಒಳ್ಳಿಕೊಟ್ಟು ಈ ಮಾಸ ಕಾರ್ಯಕ್ರಮವನ್ನು ನಡಪಾದ ಯುಗಾತ್ಮೆ ಜನಮೆಚ್ಚುಗೆ ಪಡೆಯುತ್ತಾರೆ ಹವ್ಯಾಸಿ ಯಕ್ಷಗಾನ ಕಲಾವಿದರಾದ ತಾಳಮದ್ದಳೆಗಳ ಅರ್ಥಧಾರಿಯಾದ ರಂಗಭೂಮಿ ಕಲಾವಿದರಾದ ನಿರೂಪಕರಾದ ಭಾಷಣಕಾರರಾದ ದುಬೈ ಬಹರೀನ್ ಕುವೈಟ್ ಸಹಿತ ವಿಶ್ವದಾದ್ಯಂತ ಸಾವಿರಾರು ಕಾರ್ಯಕ್ರಮವನ್ನು ನಡಪಾಡಿಕೊಟ್ಟರು ತುಳು ಭಾಷೆ ಜಾನಪದ ಸಾಹಿತ್ಯವು ಅದ್ಭುತ ಹಿಡಿಸೈತಿನ ಪೂಜ್ಯ ವೀರೇಂದ್ರ ಹೆಗ್ಡೆ ಶ್ರೀ ಕಯ್ಯಾರ ಕಿಂಜಣ್ಣ ರೈತರು ಕೋಡಿಮಠದ ಸ್ವಾಮಿಗಳು ಬೇಜಾವರ ವಿಶ್ವೇಶ್ವರ ಸ್ವಾಮೀಜಿ ಚಿನ್ನಗಳು ಶ್ರೀ ದಯಾನಂದ ಜಿ ಕತ್ತಲ್ದಾರರಿಗೆ ಅದರ ಕಲಾಕಾರತ್ವವನ್ನು ಹೆಚ್ಚಿನ ಆಶೀರ್ವಾದಗಳು ನಿರೂಪಣಾ ಶ್ರೇಷ್ಠರಾದ ತುಳುನಾಡ ಜಾನಪದ ವಾಚಸ್ಪತಿ ತುಳುನಾಡ ಮಣಿಪುರದ ಭಿಕ್ಷೆ ಇಂಚಿನ ಬಿಟ್ಟು ಮಾನವಿಗೆಯನ್ನು ಪಡೆಯುತ್ತಾರೆ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ರಾಷ್ಟ್ರೀಯ ಲೋಕಕಲಾ ಪುರಸ್ಕಾರ ಸ್ವಸ್ತಿ ಶ್ರೀ ರಾಜ್ಯ ಸಂಪತ್ತು ಇಂಚಿನ ಇಂಚಿತ್ತಿ ಬಹುಮುಖ ಪ್ರತಿಭೆ ಅಪ್ರತಿಮ ವಾಗ್ಮಿ ತುಳುವಬ್ಬಿನ ಸುಪುತ್ರೆ ಶ್ರೀ ದಯಾನಂದ ಜಿ ಕತ್ತಲ್ ನನಲಾದ ಸಾಧನೆ ಮತ್ತು ಸುಧಾಕರ ತುಳುವಪ್ಪನ ಸಂಪೂರ್ಣ ಚಾವಡಿ ಪಡೆದು ಅರಣ